ಬರವು ಕಲ್ಪವನಕ್ಲು ಏಪ ಶಿಕ್ಷೆ ಕೊರ್ಪೆರ ಅವು ಬರವು ಕಲ್ಪನಕ್ಲಿನ ಮನಸ್ಸಿಡು ಏಪಗಳು ಒಪ್ಪುಂಡು ಅವು ಎಂಕ್ಲಿನ ಎಡ್ಡೆಗಾದ ಕೊರನ ಶಿಕ್ಷೆ ಎಂದು ಬೊಕ್ಕ ಗೊತ್ತಾಪುಂಡು ಎಕ್ಸ್ಪರ್ಟ್ ಬರವು ಸಂಸ್ಥೆನ ಕಾರ್ಯಂತರಿ ಡಾಕ್ಟರ್ ಉಷಾ ಪ್ರಭಾ ನಾಯಕ್ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿದ ಓರಿಯೆಂಟೇಷನ್ ಕಾರ್ಯಕ್ರಮ ಪಂತೇರು ಕುಡ್ಲದ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿದ ಓರಿಯೆಂಟೇಷನ್ ಕಾರ್ಯಕ್ರಮ ಅಂಗಾರ ನಡೆತಂದು ಎಕ್ಸ್ಪರ್ಟ್ ಬರವು ಸಂಸ್ಥೆನ ಗುರುಕಾರ್ಯರು ಪ್ರೊಫೆಸರ್ ನರೇಂದ್ರ ನಾಯಕ್ ಗುರುಕಾರ್ಮಿಡ್ ಕಾರ್ಯಂತರಿ ಡಾಕ್ಟರ್ ಉಷಾ ಪ್ರಭಾ ನಾಯಕ್ ಇತ್ತಿದ್ದು ಕಾರ್ಯಕ್ರಮ ಉದಿಪನಾಂಡು ಡಾಕ್ಟರ್ ಉಷಾ ಪ್ರಭಾ ನಾಯಕ್ ಹೊಸ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿದ್ದು ಪಾತೇರಿಯರು ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಶಿಕ್ಷೆ ಕೊರಂಡ ಅವಿನ ಏಪುಗಳ ನೆಂಪು ದಿವನ್ವಿರು ಅವು ಎಂಕ್ಲಿನ ಎಡ್ಡೆ ಪುಗಾದ ಕೊರನ ಶಿಕ್ಷೆ ಎಂದು ಗೊತ್ತಾಪುಂಡು ಆ ಬಗೆಟ್ ಶಿಕ್ಷೆ ಎಡ್ಡೆನೇ ಆಂಡು ಶಿಕ್ಷಕರಿಡ ಪನ್ಪುನಲ ಉಪ್ಪುಂಡು ಪಂಡೇರು. So many children like they come, it's not the rank students who will come and actually speak to us after 10 years or 15 years or 20 years. It is those students who were nothing and when they become something they remember and they come and speak to us. And they say, madam ಎಲ್ಲ ನೀವು ನಮಗೆ ಹಾಗೆ ಹೇಳಿದ್ರಿ ಹೀಗೆ ಹೇಳಿದ್ರಿ ಆವಾಗ ನನಗೆ ಬೈದಿದ್ರಿ ಇವತ್ತು ನಂಗೆ ಗೊತ್ತಾಗುತ್ತೆ. Then I understood that it is when we punish or that moment is most memorable for you because that makes difference in life. Deepika Ankush Naik, Principal Professor Ramachandra Bhatt, Coordinator Professor Subramanya Uduperu Paldetundiru. Live up to expectations of my parents and my